ಮಂಗಳೂರಿನ ದಕ್ಷಿಣ ರೋಟರಿ ಕ್ಲಬ್ನ 2018-19ನೇ ಸಾಲಿನ ನೂತನ ಸದಸ್ಯರ ಪದಗ್ರಹಣ ಸಮಾರಂಭ ಜರುಗಿತು. ಮಂಗಳೂರಿನ ಗರೋಡಿ ಸಮೀಪದಲ್ಲಿರುವ ಸಮೃದ್ಧಿ ಭವನದಲ್ಲಿ ದಕ್ಷಿಣ ರೋಟರಿ ಕ್ಲಬ್ನ ಝೋನ್ 3 ಆರ್ಐ ಡಿಸ್ಟಿಕ್ 3181ರ ನೂತನ ಸದಸ್ಯರ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಡಿಸ್ಟಿಕ್ ಗವರ್ನರ್ ರೋಟೋರಿಯನ್ ಎಂಪಿಎಚ್ಎಫ್ ಡಾಕ್ಟರ್ ಬಿ ದೇವದಾಸ್ ರೈ ನೂತನ ಸದಸ್ಯರಿಗೆ ಪದಗ್ರಹಣ ಬೋಧಿಸಿದರು. I also pledge that I shall follow the four-way and action. I also pledge that I shall exert every available influence to me. ನಿರ್ಗಮನಾಧ್ಯಕ್ಷ ರೋಟೋರಿಯನ್ ಯುವರಾಜಾಚಾರ್ಯ ಕೆ ಮಾತನಾಡಿ, ನನ್ನ ಅವಧಿಯಲ್ಲಿ ನನಗೆ ಸಹಕಾರ ನೀಡಿರುವುದಕ್ಕೆ ಧನ್ಯವಾದಗಳು. ಎಲ್ಲರ ಸಹಕಾರದಿಂದ ಹಲವು ಕಾರ್ಯಕ್ರಮಗಳನ್ನು ನಡೆಸಲು ಸಾಧ್ಯವಾಯಿತು ಅಂತ ಹೇಳಿದ್ರು. ನಮಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾವು ಕ್ಲಬ್ ಅನ್ನು ಮುಂದೆ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಏನಾದರೂ ತಪ್ಪುಗಳು ನಡೆದಿರಬಹುದು, ಅದನ್ನೆಲ್ಲರೂ ಸಹ ತಪ್ಪಲ್ಲ, ಅದು ನನಗೆ ಬುದ್ಧಿ ಹೇಳಿ ಕ್ಷಮಿಸಿದ್ದೀರಿ ಅಂತ ತಿಳ್ಕೊಂಡು ನಾನು ಅದನ್ನು ಹಾಗೆ ತಿಳ್ಕೊಳ್ತಾ ಇದ್ದೇನೆ. ಈಗ ವರ್ಷದ ಅಂದರೆ ನಾವು ಏನೆಲ್ಲ ಮಾಡಿದ್ದೇವೆ ಅಂತ ನಾನು ಚುಟುಕಾಗಿ ಹೇಳ್ತಾ ಇದ್ದೇನೆ. ನಾನು ತಾರೀಕು 15/7/2017ರಂದು ನನಗೆ ನೀವೆಲ್ಲ ಸೇರಿ 41ನೇ ವರ್ಷದ ಅಧಿಕಾರವನ್ನು ವಹಿಸಿಕೊಟ್ಟಿದ್ದೀರಿ. ಅದರಲ್ಲಿ ಒಂದು ವರ್ಷದಲ್ಲಿ 36 ವೀಕ್ಲಿ ಮೀಟಿಂಗ್ ಮಾಡಿದ್ದೇವೆ. ಹಾಗೆ 10 ಫ್ಯಾಮಿಲಿ ಮೀಟಿಂಗ್ಸ್ ಅಂದರೆ ಎಲ್ಲ ಸೇರಿ ನಾವು ಅಂದರೆ ಕ್ರಿಸ್ಮಸ್, ನ್ಯೂ ಇಯರ್, ಓಣಂ ಸೆಲೆಬ್ರೇಷನ್, ಆಟಿ ದಿನ, ಹೀಗೆ ಹಲವು ಎಲ್ಲ ಒಟ್ಟಿಗೆ ಸೇರಿ ನಾವು 10 ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಮಾಡಿದ್ದೇವೆ. ನಿರ್ಗಮನಾಧ್ಯಕ್ಷ ರೋಟೋರಿಯನ್ ಯುವರಾಜಾಚಾರ್ಯ ಅವರು ನೂತನ ಅಧ್ಯಕ್ಷ ರೋಟೋರಿಯನ್ ಸೂರ್ಯಕಾಂತ್ ನಾಯ್ಕ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದ್ರು. ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷರು, ನನ್ನನ್ನು ಆಯ್ಕೆಗೊಳಿಸಿರುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕ್ಲಬ್ ಅನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯಲಾಗುವುದೆಂದು ಹೇಳಿದ್ರು. ನಮ್ಮ ಮಿತ್ರರ ಆಚಾರ್ಯರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಮನಸ್ಸಿನಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ವರ್ಷದಲ್ಲಿ ಉತ್ತಮ ಜನಪದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಕ್ಲಬ್ ಪ್ರಗತಿ ಪಥದಲ್ಲಿ ಸಾಗಬೇಕೆಂದು ನನ್ನ ಆಶಯ. ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ನಮ್ಮ ಉತ್ತಮ ಬಾಧ್ಯತೆಗಳೊಂದಿಗೆ ನಮ್ಮ ಸಂಸ್ಥೆಯನ್ನು ಮುನ್ನಡೆಸೋಣ ಅಂತೇಳಿ ನಾನು ಈ ಮೂಲಕ ಈ ವೇಳೆ ರೋಟೋರಿಯನ್ ಪಿಎಚ್ಎಫ್ ದಿವಾಕರ್ ಅಮೀನ್, 2018-19ನೇ ಸಾಲಿನ ಕಾರ್ಯದರ್ಶಿ ನಿತಿನ್ ಅತ್ತಾವರ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.